ನಾನು ಕೊಡವಂತಾಯನಾಗಿ ಬಂದಿದ್ದೇನೆ ನಿಮ್ಮೂರಿಗೆ ಅಂತೇಳಿ ನಮ್ಮ ಕೆಲಸುಳಿಗೋಡು ಅಂತ ಆ ಕೆಲಸುಳಿಗೋಡು ಮನೆಗೆ ಬಂದು ಅವ ಹೋಗ್ತಾನೆ. ಈ ಗ್ರಾಮದಲ್ಲಿ ಬಡತನ, ಈ ಬಡತನ ಬರುವುದು ಎಲ್ರಿಗೂ ಒಂದು ಹೊತ್ತಿನ ಊಟ ಆದರೂ ಈ ಇದರಲ್ಲಿ ಬರಲಿ ಅಂತ ಎಲ್ಲ ಹಿರಿಯರೆಲ್ಲ ಸೇರಿ ಅದಕ್ಕೆ ಮುದ್ರೆ ಪೂಜೆ ಅಂತ 350ರಿಂದ 400 ವರ್ಷದ ಪರಂಪರೆಯಲ್ಲಿ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹೀಗೆ ನಡೀತಾ ಉಂಟು ನಮ್ಮ ಕಬ್ಬಿನಾಲೆ ಕೊಡಮಂತಾಯ ದೈವ, ಕೊಡಮಂತಾಯ ಹಾಗೂ ಕುಕ್ಕೆಂತಾಯ. ಇದಕ್ಕೆ ಮೂಲ ಇನ್ನೊಂದು ಏನು ಕೇಳಿದರೆ, ಬಲ್ಲಾಡಿಯಲ್ಲಿ ಬೈದರಕಳ ಗರಡಿ, ಕಬ್ಬಿನಾಲೆಯಲ್ಲಿ ಕೊಡಮಂತಾಯ ಗರಡಿ ಅಂತ 2 ಗ್ರಾಮದವರು ಒಟ್ಟು ಸೇರಿ ಈ ಸೇವೆಯನ್ನು ಇಲ್ಲಿ ಆದ ಮೇಲೆ ಅಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಏನು ಕೇಳಿದರೆ ಮುದ್ರಾ ಪೂಜೆ, ಇದು ಎಲ್ಲ ಗ್ರಾಮದಲ್ಲೂ ಕೊಡಮಂತಾಯ ಇದ್ದರೂ ಎಲ್ಲೂ ನಡೆಯುತ್ತೆ. ಈ ಕಬ್ಬಿನಾಲೆ ಗ್ರಾಮದಲ್ಲಿ ನಡೀತಾ ಉಂಟು. ನನ್ನ ಹೆಸರು ಕಬ್ಬಿನಾಲೆ ಶಂಕರನಾರಾಯಣ ಹೆಬ್ಬಾರರು ಅಂತ. ನಮ್ಮ ಹಿರಿಯರು ಈ ಊರಿನಲ್ಲಿ ಕೊಡಮಂತಾಯ ದೈವ ಬಂದಿದೆ ಅಂತೇಳಿ ಗೊತ್ತಾದಕ್ಕೆ ಏನು ಕುರು ಅಂತ ಸ್ವಪ್ನದಲ್ಲಿ ಹೇಳಿದ್ದು. ಅದರ ಮೇಲೆ ಕಂಬಳದ ಹತ್ರ, ಕಬ್ಬಿನಾಲೆ ಕಂಬಳದ ಹತ್ರ ಒಂದು ಇಟ್ಟಿಗೆ, ಒಂದು ಕತ್ತಿ, ಇದನ್ನು ಕೊಡಮಂತಾಯ ಇಟ್ಟಿದ್ದೇನೆ ನೋಡಿ, ನಾನು ನಿಮ್ಮ ಊರಿಗೆ ಬಂದಿದ್ದೇನೆ ಅಂತ. ಅದು ಸುಳಿಗೋಡು ಮನೆತನದಲ್ಲಿ ಅವರಿಗೆ ಆ ಮನೆಗೆ. ಇದಕ್ಕೆ ಹಿನ್ನೆಲೆ ಏನು ಕೇಳಿದರೆ, ಈ ದನ ಮೇಯಿಸುವ ಮಕ್ಕಳೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ಬೆಟ್ಟದ ಗುಡ್ಡೆ ಅಂತ, ಅಲ್ಲಿ ಗೌಡ್ರು ಹಾಗೆ ಹೆಬ್ಬಾರರ ಮಕ್ಕಳು ಒಟ್ಟು ಸೇರಿ ಬ್ರಹ್ಮಮಂಡಲ ಮಾಡಲಿಕ್ಕೆ ಶುರು ಮಾಡಿದರು. ಬ್ರಹ್ಮಮಂಡಲ ಮಾಡುವಾಗ ಅಲ್ಲಿ ಒಬ್ಬನ ಮೇಲೆ ಆವೇಶ ಆಗಿ, ನಾನು ಕೊಡಮಂತಾಯನಾಗಿ ಬಂದಿದ್ದೇನೆ ನಿಮ್ಮೂರಿಗೆ ಅಂಥೇಳಿ ನಮ್ಮ ಕೆಲಸುಳಿಗೋಡು ಅಂತ ಆ ಕೆಲಸುಳಿಗೋಡು ಮನೆಗೆ ಬಂದು ಅವ ಹೋಗ್ತಾನೆ. ಆವಾಗ ಅವರು ಕೇಳ್ಕೊಳ್ತಾರೆ, ನೋಡಪ್ಪ ರಾಯ, ನಾನು ಗ್ರಾಮಾಧಿಕಾರಿ, ನೀನು ರಾಜನ ದೈವ, ಅದರಿಂದಾಗಿ ನಮ್ಮ ಮನೆಯಲ್ಲಿ ನಿನ್ನನ್ನೇ ಪೂಜೆ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ನಿನ್ನ ಇಲ್ಲೇ ಬ್ರಹ್ಮ ಸಾನ್ನಿಧ್ಯದ ಬಲಭಾಗದಲ್ಲಿ ನಿನಗೆ ಸ್ಥಾನ ಕೊಟ್ಟು ಗರಡಿ ಕಟ್ಟಿ ನಿನ್ನನ್ನು ಪೂಜೆ ಮಾಡ್ತೇವೆ ಅಂತ ಪೂಜೆ ಮಾಡಲಿಕ್ಕೆ ಆರಂಭ ಮಾಡಿದ್ದಾರೆ. ಹಾಗೆ ಈ ಅಂದಿನಿಂದ ಇಂದು ನಿತ್ಯ ಪೂಜೆ ನಡೀತಾ ಉಂಟು. ಈ ಗ್ರಾಮದಲ್ಲಿ ಈ ಬಡತನ ಬರುವುದು ಎಲ್ರಿಗೂ ಒಂದು ಹೊತ್ತಿನ ಊಟ ಆದರೂ ಈ ಇದರಲ್ಲಿ ಬರಲಿ ಅಂತ ಎಲ್ಲ ಹಿರಿಯರೆಲ್ಲ ಸೇರಿ ಅದಕ್ಕೆ ಮುದ್ರೆ ಪೂಜೆ ಅಂತ ಅದನ್ನು ನಿರ್ಣಯ ಮಾಡಿ ಆ ಕೊಡಮಂತಾಯನಿಗೆ ಈ ಸೇವೆ ಕೊಟ್ಟಲ್ಲಿ ಅವರ ಕಷ್ಟ ಪರಿಹಾರ ಆಗ್ತದೆ, ಅವರ ಇಷ್ಟಾರ್ಥ ಸಿದ್ಧಿ ಆಗ್ತದೆ. ಹಾಗೆ ಆ ದೈವ ಹೇಳುವ ಉದ್ದೇಶ ಏನು ಕೇಳಿದರೆ, ಹೊಟ್ಟೆಯ ಅನ್ನ ಮುಂದಿನ ಬೆಳಕು, ಇದನ್ನು ನೀನು ತೋರಿಸಿಕೊಡ್ಬೇಕು ಅಂತ ಹೇಳ್ಕೊಂಡದ್ದಕ್ಕೆ ನಾನು ಅದನ್ನು ಒಪ್ಪಿ ಮಾಡಿದ್ದೇನೆ, ನಿಮ್ಮ ಕೆಲಸಕ್ಕೆ ಅನುಗ್ರಹ ಮಾಡಿದ್ದೇನೆ ಅಂಥೇಳಿ ಹೇಳ್ತದೆ. ಹಾಗೆ ಈ ಪರಂಪರೆಯಿಂದ ಈಗ ನಡೀತಾ ಬರ್ತಾ ಉಂಟು. ಇದೊಂದು 350ರಿಂದ 400 ವರ್ಷದ ಪರಂಪರೆಯಲ್ಲಿ ಇದನ್ನು ನಡೆಸ್ತಾ ಬರ್ತಾ ಇದ್ದಾರೆ. ಹೀಗೆ ನಡೀತಾ ಉಂಟು ನಮ್ಮ ಕಬ್ಬಿನಾಲೆ ಕೊಡಮಂತಾಯ ದೈವ, ಕೊಡಮಂತಾಯ ಹಾಗೂ ಕುಕ್ಕೆಂತಾಯ. ಇದಕ್ಕೆ ಮಕರ ಮಾಸದ ಹುಣ್ಣಿಮೆಯ ದಿವಸ ಕೊಡಮಂತಾಯ ಕುಕ್ಕೆಂತಾಯನಿಗೂ ದೈವ ನೇಮ ಸೇವೆ, ಹಾಗೆ ಬ್ರಹ್ಮಬೈದರಿಗೂ ನೇಮ ಸೇವೆ ಕಾಲಾವಧಿಯೂ ನಡೀತಾ ಉಂಟು. ಇದಕ್ಕೆ ಮೂಲ ಇನ್ನೊಂದು ಏನು ಕೇಳಿದರೆ, ಬಲ್ಲಾಡಿಯಲ್ಲಿ ಬೈದರಕಳ ಗರಡಿ, ಕಬ್ಬಿನಾಲೆಯಲ್ಲಿ ಕೊಡಮಂತಾಯ ಗರಡಿ ಅಂತ 2 ಗ್ರಾಮದವರು ಒಟ್ಟು ಸೇರಿ ಈ ಸೇವೆಯನ್ನು ಇಲ್ಲಿ ಆದ ಮೇಲೆ ಅಲ್ಲಿ ಕೊಡ್ತಾ ಇದ್ದಾರೆ. ಈ ರೀತಿಯಿಂದ ನಮ್ಮ ಪರಂಪರೆಯಿಂದ ನಡೀತಾ ಉಂಟು. ಹೆಬ್ಬಾರರ ಕುಟುಂಬಕ್ಕೆ ಮೇಲ್ಸುಳಿಗೋಡು, ಕೆಳಸುಳಿಗೋಡು, ಸಂಪಿಗೆ ಹಾಗೆ ಕುಡುಮಣ್ಣು, ಈ 4 ಮನೆ ಸ್ಥಳವಂದಿಕರಾಗಿ ಈ ಗ್ರಾಮಕ್ಕೆ, ಈ ಸ್ಥಾನಕ್ಕೆ ಪ್ರತಿನಿಧಿಗಳಾಗಿ ನಿಂತಿದ್ದಾರೆ. ಇನ್ನೆಲ್ಲ ಗ್ರಾಮಸ್ಥರು ಸೇರಿ ಎಲ್ಲ ವರ್ಣವಂತಿಗೆ ಕೊಟ್ಟು ಈ ಸೇವೆಯನ್ನೆಲ್ಲ ಮಾಡ್ತಾ ಇದ್ದಾರೆ ಚಂದದಿಂದ. ಅವರ ಇಷ್ಟಾರ್ಥ ಸಿದ್ಧಿ ಆಗಿದೆ. ಅವರವರಿಗೆ ಬೇಕಾದ ಕೇಳಿದ್ದನ್ನು ಆ ದೈವ ಅನುಗ್ರಹದಿಂದ ಎಲ್ಲವೂ ಕೈ ಸೇರಿ ಬಂದಿದೆ. ಇಲ್ಲಿ ವಿಶೇಷವಾಗಿ ಏನು ಕೇಳಿದರೆ ಮುದ್ರಾ ಪೂಜೆ, ಇದು ಎಲ್ಲ ಗ್ರಾಮದಲ್ಲೂ ಕೊಡಮಂತಾಯ ಇದ್ದರೂ ಎಲ್ಲೂ ನಡೆಯುತ್ತೆ. ಈ ಕಬ್ಬಿನಾಲೆ ಗ್ರಾಮದಲ್ಲಿ ನಡೀತಾ ಉಂಟು. ಅದರಿಂದಾಗಿ ಬೆಳಗಾತ ಫಲನ್ಯಾಸದಿಂದ ಪ್ರಾರಂಭಗೊಂಡು ದೇವರಿಗೂ ನವಕ ಪ್ರಧಾನ ಕಲಶಾಭಿಷೇಕ ಮಾಡಿಕೊಂಡು, ಹಾಗೆ ಇಲ್ಲಿ ಕೊಡಮಂತಾಯ ದೈವಕ್ಕೂ ಪರಿವಾರ ದೇವತೆಗಳು ಬ್ರಹ್ಮನಿಗೂ ಎಲ್ಲ ನವಕ ಪ್ರಧಾನ ಕಲಶ ಮಾಡಿ ಅನ್ನದಾನ ನಡೀತದೆ. ಹಾಗೆ ಸಂಧ್ಯಾಕಾಲದಲ್ಲಿ ದೇವರಿಗೆ ಆರಾಧನೆ ಪೂಜೆ ಮಾಡಿ ಅದರ ಮೇಲೆ ಇಲ್ಲಿ ಮುದ್ರಾ ಸೇವೆ ಅಂತ, ಇದಕ್ಕೆ 31 ಸೇರು ಅಕ್ಕಿದ್ದು ಅನ್ನ ಅಂತುಂಟು. ಅದನ್ನು ಇಲ್ಲಿ ವಿನಿಯೋಗ ಮಾಡೋದು. ಹಿಂದಿನ ಕಾಲದಲ್ಲಿ ಇದನ್ನು ಹಿರಿಯಿಂದ ಮಾಡಿದ ಮುದ್ರೆಯನ್ನು ಇದು ಮಾಡ್ತಿದ್ದರು. ಅದನ್ನೀಗ ಅನುಕೂಲ ಆಗೋದಿಲ್ಲ, ಅದನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಈಗ ಪಾತ್ರೆಯಲ್ಲಿಟ್ಟು ಆ ಅನ್ನವನ್ನು ಇಟ್ಟು ಅದಕ್ಕೆ ಸಿರಿ ಸುತ್ತಿ ನಾವು ಪೂಜೆ ಮಾಡಿ ಅದನ್ನು ಎಲ್ಲ ಬಂದ ಭಕ್ತರಿಗೆ ಹಂಚ್ತಾ ಇದ್ದೇವೆ. ಇದು ಮೊದಲು ಮಡಿವಾಳನಿಗೆ 2 ಮುದ್ರೆ, ಇನ್ನೊಂದು ಮಾನ್ಯ ಹರಿಜನರಲ್ಲಿ ಸೇವೆ ಮಾಡುವವನೇ ಒಂದು ಮುದ್ರೆ ಅಂತಿತ್ತು. ಅದು ಅನಾವಶ್ಯಕ ಆಗಬಾರ್ದು, ಅನ್ನ ಅದು ದಂಡ ಆಗ್ತದೆ, ಉಣ್ಣುವ ಅನ್ನ ಅನಾವಶ್ಯಕ ಹಾಳಾಗಬಾರ್ದು ಅಂತ ಅವರ ಒಪ್ಪಿಗೆ ಪಡೆದು ಈಗ ಎಲ್ಲ ನಾವು ಊಟ ಮಾಡ್ತಾ ಇದ್ದೇವೆ. ಮತ್ತು ಇನ್ನೆಲ್ಲ ಮುದ್ರೆ ಪೂಜೆ ಆದ ಮೇಲೆ ಊಟ ಆದ ಮೇಲೆ ಮಹೋತ್ಸವ,
ದೇವರಿಗೂ ಇಲ್ಲಿ ಪರಿವಾರ ದೇವತೆಗಳಿಗೂ ಮಹೋತ್ಸವ ನಡೀತದೆ. ಇದು ಈ ಮುದ್ರೆ ಪೂಜೆಯ ಅಂಗ. ವಾರ್ಷಿಕವಾಗಿ ಇಲ್ಲಿ ಯುಗಾದಿಯಿಂದ ಸೌರಮಾನ ಯುಗಾದಿಯಿಂದ ಆರಂಭ ಆಗ್ತದೆ. ಯುಗಾದಿ ಪಾಡ್ಯ ಇಲ್ಲಿ ಮೂಲ ಬ್ರಹ್ಮಸ್ಥಾನದಲ್ಲಿ ಸೇವೆ ಆಗಿ ಅಲ್ಲಿ ಅದರ ನಂತರ ಇಲ್ಲಿ 2 ದಿವಸದ ಮಹೋತ್ಸವ ಡೆಕ್ಕೆ ಬಲಿ ಡಮರು ಸೇವೆ ನಡೀತಾ ಇತ್ತು. 2 ದಿವಸದ್ದು ಆ 2 ದಿವಸದ ಡಮರು ಸೇವೆ ಆಗಿ ಇಲ್ಲಿ ಕಾಲಾದಿ ಮಹೋತ್ಸವ ಅಂತ 3 ದಿವಸದ ಉತ್ಸವ ಇಲ್ಲಿ ನಡೀತದೆ. ಆ 3 ದಿವಸದ ಉತ್ಸವ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರು ಸೇರಿ ಅದನ್ನು ಮಾಡ್ತಾರೆ. ಮುದ್ರಾ ಸೇವೆ ಅಂತ ಹೇಳುವಂಥದ್ದು ಇಲ್ಲಿ ಎಲ್ಲ ಗ್ರಾಮದಲ್ಲೂ ಕೊಡಮಂತಾಯ ಇದ್ದರೂ ಆ ಮುದ್ರಾ ಸೇವೆ ನಡೆಯುವುದು ಎಲ್ಲೂ ನಮ್ಮ ಇದಕ್ಕೆ ಬರಲಿಲ್ಲ, ನಮ್ಮ ಗಮನಕ್ಕೆ ಬರಲಿಲ್ಲ. ಅದರಿಂದಾಗಿ ಇದು ವಿಶೇಷವಾಗಿ ನಮ್ಮ ಕಬ್ಬಿನಾಲೆಯಲ್ಲಿ ಮಾತ್ರ ಈ ಮುದ್ರಾ ಸೇವೆ ಆಗ್ತದೆ ಅಂತ ಎಲ್ಲ ಪ್ರಚಾರದಲ್ಲಿ ಉಂಟು. ಈ ಇದನ್ನು ನಿರ್ಣಯ ಮಾಡಿದವರು ಇಲ್ಲಿ ಬ್ರಾಹ್ಮಣ, ಇಲ್ಲಿ ಆ ಕೊಡಮಂತಾಯನ ಪ್ರತಿಷ್ಠೆ ಮಾಡಿದ್ದೇ ವೇದೋಕ್ತವಾಗಿ ಪುರಾಣವಾಗಿ ತುಳುನಾಡಿನ ತಂತ್ರಾಗಮ ಪ್ರಕಾರ ಮಾಡಿದ್ದಲ್ಲ. ಇದು ವೇದೋಕ್ತ ತಂತ್ರಾಗಮದಿಂದ ಅವನನ್ನು ಪ್ರತಿಷ್ಠೆ ಮಾಡಿ ನಿತ್ಯ ಅಕ್ಕಿ ಇಟ್ಟು ಬ್ರಹ್ಮನಿಗೂ ಕೊಡಮಂತಾಯನಿಗೂ ಕುಕ್ಕೆಂತಾಯನಿಗೂ ನಿತ್ಯ ಪೂಜೆ ನಡೀತಾ ಉಂಟು. ಇದು ಬ್ರಾಹ್ಮಣರಿಂದಲೇ ನಡೀತಾ ಇದೆ. ಇಲ್ಲಿ ಕಾಯಿ ಹೊಡೆಯುವುದಕ್ಕೆ 3 ಕುಟುಂಬದವರು ತೆಂಗಿನಕಾಯಿ ಹೊಡೆಯುವಂಥ ಶಾಸ್ತ್ರ ಅವರು ಒಂದು ಇಟ್ಕೊಂಡಿದ್ದಾರೆ. ಅದು ಗೌರವಪೂರ್ವಕವಾಗಿ ಅವರೇ ಹೊಡೆಯುವುದು, ಮತ್ತು ಯಾರೂ ಕಾಯಿ ಹೊಡಿಲಿಕ್ಕಿಲ್ಲ ಅಂತ. ಈ ಗರಡಿಯಲ್ಲಿ ಕಾಯಿ ಹೊಡಿಬೇಕಾದ್ರೆ ಅವರೇ 3 ಜನ ಮಾತ್ರ. ಇಲ್ಲಿ ವಿಶೇಷವಾಗಿ ನಡೆಯುವಂಥ ಹೆಚ್ಚಾಗಿ ಹೇಳೋದು ಮಂಗಳವಾರ ಪೂಜೆ ಅಂತ, ಅಂಗಾರೆ ಪೂಜೆ ಅಂತೇಳಿ ಆ ಅಂಗಾರೆ ಪೂಜೆಯನ್ನು ಮಾಡ್ತಾರೆ. ಇನ್ನೊಂದು ಹೂವಿನ ಪೂಜೆ ಅಂತ ಸಣ್ಣ ರೀತಿಯಲ್ಲಿ ಹೂವಿನ ಪೂಜೆ ನಡೀತಾರೆ. ಇನ್ನು ದೇವರಿಗೆ ರಂಗ ಪೂಜೆ ಆಗುವಾಗ ಮಂಗಳವಾರ ಪೂಜೆ ಇದೆ. ಶ್ರಾವಣ ಮಾಸದಲ್ಲಿ ಸಿಂಹ ಮಾಸದಲ್ಲಿ 30 ದಿನವೂ ಅಂಗಾರೆ ಪೂಜೆ ನಡೀತದೆ ದೈವಕ್ಕೆ. ಅದೇ ಶಂಕಮನದ ದಿವಸ ಬಾಗಿಲು ತೆರೆಯುವ ಸಮರಾಧನೆ ಅಂತ ಕೊಡಮಂತಾಯ ಹೊಕ್ಕಿದ ಮನೆಯಲ್ಲಿ ಅಲ್ಲಿಯೇ ಯಥಾಶಕ್ತಿ ಅನ್ನದಾನ ಮಾಡ್ತಾರೆ. ಇಲ್ಲಿ ಭಂಡಾರ ಎಳೆದು ಇಲ್ಲಿ ಸೇವೆ ಆಗ್ತದೆ. ಭಂಡಾರ ಅಲ್ಲಿಂದ ಇಲ್ಲಿ ಬಂದ ಮೇಲೆ ಇಲ್ಲಿ ಮುದ್ರೆ ಅಂತ ಹೇಳೋದು ಇಲ್ಲಿಕ್ಕುಂಟು. ಹಾಗೆ ಪಾನ ಪೂಜೆ ಅಂತ ಮಾಡಲಿಕ್ಕುಂಟು. ಇದನ್ನು ಅದು ಮಾಡಲೇಬೇಕು. ಎಲ್ಲ ದೈವಗಳಿಗೂ ಅನ್ನ ಇಟ್ಟು ನೈವೇದ್ಯ ಆಗಬೇಕು. ಕೊಡಿ ಎಲೆಯಿಂದ ಬಳಸಿ ಒಳಗಿಂದ ಬ್ರಹ್ಮನಿಗೂ ಸಮೇತ ಎಲ್ಲ ಅನ್ನ ಪಾಯಸವನ್ನು ಬಳಸಿ ನೈವೇದ್ಯ ಮಾಡ್ತಾರೆ. ಇದು ವಿಶೇಷ. ಅನ್ನ ಬಳಸುವಂಥದ್ದು ಎಲ್ಲಿಲ್ಲ. ರಾತ್ರಿ ಮಾತ್ರ ಚರು ನೈವೇದ್ಯ, ಎಲ್ಲ ದೈವಗಳಿಗೂ ಚರು ನೈವೇದ್ಯ ಉಂಟು, ಪಂಚಕಜ್ಜಾಯ ನೈವೇದ್ಯ ಉಂಟು. ಇದು ಇಲ್ಲಿ ಒಂದು ವಿಶೇಷತೆ. ವಿಚಾರ ದೇವರಲ್ಲಿ ನಡೆಯುವಂಥ ಪೂಜಾ ವಿಧಾನ. ರಂಗಪೂಜೆ ಆದರೆ ಇದು 12 ಎಡೆ ಬಳಸಿ ರಂಗಪೂಜೆ, ಸಣ್ಣ ರಂಗಪೂಜೆ. ಹಾಗೆ ಇನ್ನು 24 ಎಲೆ ಬಳಸಿ ದೊಡ್ಡ ರಂಗಪೂಜೆ, ಅದು ಮಹೋತ್ಸವದ ಲೆಕ್ಕ ಆಗ್ತದೆ. ಅದು ಅಲ್ಲದೆ ಪ್ರತಿ ಶುಕ್ರವಾರ ತ್ರಿಕಾಲ ಪೂಜೆ ಅಂತ ಬೆಳಗಾತದಿಂದ ಮಧ್ಯಾಹ್ನ ಹಾಗೂ ಸಾಯಂಕಾಲಕ್ಕೆ ದೀಪ ಆರಾಧನೆ ಮಾಡಿ ಭಜನೆ ಮಾಡಿ ಪೂಜೆ ನಡೆಯುವಂಥದ್ದು. ಅದು ವಿಶೇಷವಾಗಿ ನಡೀತಾ ಉಂಟು. ಒಂದೊಂದು ಶುಕ್ರವಾರ 8-10 ಪೂಜೆಯೂ ಬರುವುದುಂಟು. ಅದನ್ನು ಹಣ ತಗೊಂಡು ಮಾಡ್ತಾರೆ, ಸಾಹಿತ್ಯ ತಂದರೂ ಅದನ್ನು ಮಾಡಿ ಕೊಡ್ತಾರೆ.